ವಿದ್ಯಾರ್ಥಿಗಳು ಸೇರಿಕೊಂಡು ಕ್ಯಾನ್ಸರ್ ರೋಗಿಗಳಿಗೆ ಸಹಾಯವಾಗುವಂತೆ ಕೂದಲು ದಾನ ಮಾಡುವ ಮಹತ್ತರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಪುತ್ತೂರಿನ ವಿದ್ಯಾರ್ಥಿಗಳೇ ಸೇರಿಕೊಂಡು ನಡೆಸುತ್ತಿರುವ ಸೀಡ್ಸ್ ಆಫ್ ಹೋಪ್ ಸಂಸ್ಥೆಗೆ ಬೆಂಬಲವಾಗಿ ಖ್ಯಾತ ಗಾಯಕಿ ಅಖಿಲಾ ಪಜುಮಣ್ಣು ಅವರು ತಮ್ಮ ಕೂದಲನ್ನು ದಾನ ಮಾಡಿದ್ದಾರೆ. ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆ ಪಡೆದುಕೊಂಡ ಬಳಿಕ ಕೂದಲು ಕಳೆದುಕೊಂಡ ವ್ಯಕ್ತಿಗಳಿಗೆ ವಿಗ್ ಕೊಡಿಸುವ ಮಹತ್ತರ ಕಾರ್ಯ ಈ ಸಂಸ್ಥೆಯಿಂದ ನಡೀತಾ ಇದೆ. ಇದಕ್ಕೆ ಬೆಂಬಲವಾಗಿ ಗಾಯಕಿ ಅಖಿಲಾ ಪಜುಮಣ್ಣು ಅವರು ತಮ್ಮ ಕೂದಲನ್ನು ದಾನ ಮಾಡಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಡೊನೇಟ್ ಮಾಡಿ ತುಂಬಾ ಖುಷಿ ಆಗ್ತಾ ಇದೆ. ಒಂಥರ ಮನಸ್ಸಿನ ಒಳಗಿಂದ ಏನೋ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ ತುಂಬ ಖುಷಿ ಆಗ್ತಾ ಇದೆ. ಸೊ ಹೀಗೆ ಇವತ್ತು ನಮ್ಮೊಂದಿಗೆ ನಮ್ಮ ಟೀಮ್ನ ಮೆಂಬರ್ಸ್ ಆದ ಕನ್ಯಾ ಶೆಟ್ಟಿ ಹಾಗೆ ವರ್ಷಾ ಕೆ ಇಬ್ಬರು ಇದ್ದಾರೆ. ನಾವು ಟೀಮ್ ಸೀಡ್ಸ್ ಆಫ್ ಹೋಪ್ ಈಗಾಗಲೇ 5 ಕ್ಯಾನ್ಸರ್ ಪೇಷಂಟ್ಸಿಗೆ ಹೆಲ್ಪ್ ಮಾಡಿದ್ದೇವೆ. ಸೊ ಹೀಗೆ ಹೆಲ್ಪ್ ಮಾಡಲಿಕ್ಕೆ ನಮಗೆ ಮುಡಿಯಾ ಫೌಂಡೇಶನಿಂದ ಫಂಡಿಂಗ್ ಬರ್ತದೆ. ಹಾಗೆ ನಾವು ಫಂಡ್ಸ್ ಬೇರೆ ಕಡೆಯಿಂದ ಸಹ ಅಂದರೆ ಜನರು ಯಾರಿಗೆ ಡೊನೇಟ್ ಮಾಡಲಿಕ್ಕೆ ಇಷ್ಟ ಇದೆ ಅವರನ್ನು ಅಪ್ರಿಷಿಯೇಟ್ ಮಾಡಿ ಎಕ್ಸೆಪ್ಟ್ ಮಾಡ್ತಿದ್ದೇವೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ತಮ್ಮ ಕೂದಲು ಹಾಗೆ ಎನಿ ಫೈನಾನ್ಷಿಯಲ್ ಡೊನೇಷನ್ಸ್ ಇದ್ದರೆ ವಿಲ್ ಬಿ ಎಕ್ಸೆಪ್ಟಿಂಗ್ ಇಟ್.